ಓಂ ಶಾಂತಿ. ಎಲ್ಲ ಚೈತನ್ಯಗಳಿಗೆ ಬಾಬಾರವರ ದಿವ್ಯ ಬೆಳಗಿಗೆ ನಾನು ವಂದನೆಗಳನ್ನು ಹೇಳಿ, ಕಾಶ್ಮೀರವೇ ಎನ್ನ ಶಿರ, ಕನ್ಯಾಕುಮಾರಿ ಎನ್ನ ಚರಣ, ಹಿಮಾಲಯ ಶ್ರೇಣಿಗಳಿಗೆನ್ನ ಬಾಹುಗಳು, ವಿಂಧ್ಯ ಎನ್ನ ಕಠಿ, ಆನು ಅಡಿ ಇಡಲು ಭಾರತವೇ ಅಡಿ ಇಟ್ಟಂತೆ. ನಾನೇ ಬ್ರಹ್ಮಚೈತನ್ಯ. ಆ ಬ್ರಹ್ಮನ ಬೆಳಗಿನ ಮಹಾ ಬೆಳಗು ನಾವು ಕಾಣೋದಾದರೆ ಎಲ್ಲಿ ಕಾಣಬಹುದು ಅಂದರೆ, ಈಶ್ವರೀ ವಿದ್ಯಾಲಯದ ನಿಮ್ಮೆಲ್ಲ ಅಂತಃಕರಣದಲ್ಲಿ ನಾನು ಕಾಣ್ತಾ ಇದ್ದೇನೆ. ಇದಕ್ಕಿಂತ ಧನ್ಯತೆ ಏನಿದೆ, ಸಾರ್ಥಕತೆ ಏನಿದೆ, ಜೀವನದ ಪರಿಪೂರ್ಣತೆ ಬೇರೆಯಲ್ಲೇ ಇದೆ. ಯಾರನ್ನು ನೋಡಿದ ಮೇಲೆ, ಯಾರನ್ನು ಕಂಡ ಮೇಲೆ, ಯಾರೊಂದಿಗೆ ಬೆರೆತ ಮೇಲೆ ಮತ್ತೇನೂ ಬೇಕನ್ನಿಸೋದಿಲ್ವೋ ಅದೇ ಇವತ್ತು ಬ್ರಹ್ಮ ಬಾಬಾರವರಿಗೆ ಬೆರೆತಿರುವಂಥ ಈ ಜೀವ. ಅವರನ್ನು ದರ್ಶನ ಮಾಡಿತಲ್ಲ, ಇದು ಧನ್ಯ, ಇದು ಧನ್ಯ, ಇದು ಧನ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಇಲ್ಲಿ ಹಣ್ಣು ಕೊಡುವವರುಂಟು, ಇಲ್ಲಿ ಹಣ್ಣು ಕೊಡುವವರುಂಟು, ಹೊನ್ನು ಕೊಡುವವರುಂಟು, ಮಣ್ಣು ಕೊಡುವವರು ಉಂಟು. ನಾವು ಸತ್ತ ಮೇಲೆ ಬದುಕಿಗೆ ಬಣ್ಣ ಕೊಡುವವರು ಯಾರು ಹೇಳಯ್ಯ? ಬದುಕಿಗೆ ಬಣ್ಣ ಕೊಡುವವರು ಆ ಮಹಾ ಬಾಬಾರವರೇ ನಮಗೆ ಬದುಕಿಗೆ ಈಶ್ವರೀಯ ದಿವ್ಯ ಜ್ಞಾನದ ಬದುಕಿನ ಬಣ್ಣ ಕೊಟ್ಟಿದ್ದಾರೆ. ನಾವು ಧನ್ಯರು ಅಂತ ಭಾವಿಸ್ಕೊಳ್ಬೇಕಾಗಿದೆ. ಆತ್ಮೀಯ ಎಲ್ಲ ನನ್ನ ಮಹಾ ಬಂಧುಗಳೇ, ಸಹೋದರ ಸಹೋದರಿಯರೇ, ಇವತ್ತು ಸಂಗಮ ಕಾಲ, ಸತ್ಯದ ಕಾಲ, ಜ್ಞಾನದ ಕಾಲ, ಚೈತನ್ಯದ ಕಾಲ, ಮಹಾ ಬೆಳಗಿನ ಕಾಲ. ಅದರಲ್ಲಿ ಒಂದಾಗೋಣ. ವರ್ತಮಾನದಿಂದ ಆ ದಿವ್ಯ ಬೆಳಗಿಗೆ ನಮ್ಮ ಬದುಕನ್ನು ಸಮರ್ಪಿಸಿಕೋಣ. ತಮಗೆಲ್ಲರಿಗೂ ಅನಂತ ವಂದನೆಗಳು, ಅನಂತ ವಂದನೆಗಳು.